ರೋಟರಿ 3181ರ ಜಿಲ್ಲೆಯ ವಲಯ 4ರ ವಿಟ್ಲ ರೋಟರಿ ಕ್ಲಬ್ ವತಿಯಿಂದ ದೈಹಿಕ ಶಿಕ್ಷಣ ನಿರ್ದೇಶಕ ಸುಚೇತನ್ ಜೈನ್ ಸ್ಮರಣಾರ್ಥ ವಲಯ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾಟ ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ರೋಟರಿ ಕ್ಲಬ್ ಜಿಲ್ಲಾ ರಾಜ್ಯಪಾಲ ಪ್ರಕಾಶ್ ಕಾರಂತ್ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿ, ವಾಲಿಬಾಲ್ಗೆ ಹಲವು ವರ್ಷಗಳ ಇತಿಹಾಸ ಇದೆ. ವಾಲಿಬಾಲ್, ಥ್ರೋಬಾಲ್ಗಳಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಸಾಧನೆಯನ್ನ ಮಾಡಿದ್ದು ದೇಶಕ್ಕೆ ಹಲವು ಪ್ರಶಸ್ತಿಗಳು ಲಭಿಸಿದೆ ಎಂದು ಹೇಳಿದರು. ನಮ್ಮ ರೋಟರಿಯ ಆರ್ಥಿಕವಾಗಿರತಕ್ಕಂತಹ ಮೂಲ ಉದ್ದೇಶ ಗೆಳೆತನ ಮತ್ತು ಒಡನಾಟ. ಇದಕ್ಕೆ ಪೂರಕವಾಗಿ ಇವತ್ತು ಈ ಒಂದು ಕ್ರೀಡಾ ಕಾರ್ಯಕ್ರಮ ಬೇರೆ ಬೇರೆ ಝೋನ್ನ ಕ್ಲಬ್ಗಳಲ್ಲಿ ಹಮ್ಮಿಕೊಳ್ತಾ ಇದೆ. ವಾಲಿಬಾಲ್ ಮತ್ತು ಥ್ರೋಬಾಲ್ ಇಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಅನಾವರಣಗೊಳ್ತಾ ಇದೆ. ಈ ವಾಲಿಬಾಲ್ ಅಂತಕ್ಕಂಥದ್ದು ವಿಲಿಯಂ ಜಿ ಮಾರ್ಗನ್ ಅನ್ನತಕ್ಕಂತಹ 1995ರಲ್ಲಿ ಅಮೆರಿಕೆಯ ಹೋಲಿವುಡ್ ಅಂತಕ್ಕಂತಹ ಪ್ರದೇಶದಲ್ಲಿ ಮೆಸ್ಸಾಚ್ಯುಸೆಟ್ಸ್ನಲ್ಲಿ ಆರಂಭಿಕವಾಗಿ ಪ್ರಾರಂಭ ಮಾಡಿದವರು ವೈಎಂಸಿ. ರೋಟರಿ ಸಹಾಯಕ ರಾಜ್ಯಪಾಲ ಜಿ ಸುರೇಂದ್ರ ಕಿಣಿ, ವಲಯ ಕಾರ್ಯದರ್ಶಿ ಜಯರಾಮ್ ರೈ, ಕ್ರೀಡಾ ಚೇರ್ಮನ್ ಎಂಎಂ ಕುಮಾರ್, ಕ್ರೀಡಾ ಕೋಆರ್ಡಿನೇಟರ್ ಕಿರಣ್ ಬಿಬಿ, ವಿಠಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಆದರ್ಶ ಚೊಕ್ಕಾಡಿ, ನೆಟ್ಬಾಲ್ ಚಿನ್ನದ ಪದಕ ವಿಜೇತ ನಿತಿನ್, ಸುಚೇತನ್ ಜೈನ್ ಅವರ ಪತ್ನಿ ಮಮತಾ ಜೈನ್, ವಿಟ್ಲ ರೋಟರಿ ಕ್ಲಬ್ ಅಧ್ಯಕ್ಷ ಅಣ್ಣಪ್ಪ ಸಾಸ್ತಾನ, ಡಾಕ್ಟರ್ ಚರಣ್ ಕಜಿ, ಡಾಕ್ಟರ್ ಬಿಕೆ ಹೆಗ್ಡೆ, ಕಾರ್ಯದರ್ಶಿ ಸೋಮಶೇಖರ್, ರಶೀದ್ ವಿಟ್ಲ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.